ಚುನಾವಣೆ 26ನೇ ತಾರೀಕು ಘೋಷಣೆ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಕೂಡ ಅತ್ಯಂತ ಉತ್ಸಾಹದಿಂದ ಮನೆ ಮನೆ ಭೇಟಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಬೇರೆ ಬೇರೆ ಭಾಗಗಳಲ್ಲಿ, ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಮಹಿಳೆಯರನ್ನು ಒಟ್ಟು ಸೇರಿಸಿ ಮನೆ ಮನೆ ಭೇಟಿ ಮಾಡಿ ಮತದಾರರ ಮನದಿಂಗಿತವನ್ನ ತಿಳಿಯುವಂತ ಒಂದು ಪ್ರಯತ್ನವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಈ ದೇಶದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ, ಪ್ರಧಾನಮಂತ್ರಿ ಮೋದಿಯವರ ನೇತೃತ್ವದಲ್ಲಿ ಮಹಿಳಾ ಸಬಲೀಕರಣಕ್ಕೆ ಅತ್ಯಂತ ಹೆಚ್ಚು ಒತ್ತು ಇವತ್ತು ನಮಗೆ ಸಿಕ್ಕಿದೆ. ತ್ರಿವಳಿ ತಲಾಖ್ ಇರಬಹುದು, ಅದರ ಜೊತೆಯಲ್ಲಿ ಮಹಿಳಾ ಮೀಸಲಾತಿ, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಂತ ಸಂದರ್ಭದಲ್ಲಿ ಗಲ್ಲು ಶಿಕ್ಷೆ ವಿಧಿಸುವಂತಹ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯ ಜೊತೆಗೆ ಕೆಲವಾರು ಕಾನೂನಾತ್ಮಕ ಬದಲಾವಣೆಗಳಿಗೆ ಪ್ರಧಾನಿಗಳು ಒತ್ತು ಕೊಟ್ಟಿದ್ದಾರೆ. ಹೆಣ್ಣು ಮಕ್ಕಳನ್ನ ಆತ್ಮನಿರ್ಭರ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಅವರನ್ನು ಜೋಡಿಸುವ ನಿಟ್ಟಿನಲ್ಲಿ ಸ್ವಸಹಾಯ ಸಂಘಗಳಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಆರ್ಥಿಕ ಅಭಿವೃದ್ಧಿ ನೀಡುವ ನಿಟ್ಟಿನಲ್ಲಿ ಮುದ್ರಾದಲ್ಲಿ ಸಹಾಯವನ್ನು ನೀಡುವುದು ಸುಮಾರು 61% ತನಕ ಈಗಾಗಲೇ ಮುದ್ರಾದಲ್ಲಿ ಯೋಜನೆಯ ಮೂಲಕ ಮಹಿಳಾ ನಾಯಕರುಗಳು ಕೂಡ ತಮ್ಮ ಉದ್ದಿಮೆಯನ್ನ ಪ್ರಾರಂಭ ಮಾಡಿ ಆರ್ಥಿಕ ಅಭಿವೃದ್ಧಿಯತ್ತ ದಾಪುಕಲ್ಲು ಹಾಕ್ತಾ ಇದ್ದಾರೆ. ಇವತ್ತು ಇಂದಿರಾ ಆವಾಸ್ ಯೋಜನೆ ಅಂತ ಮನೆ ಕೊಡುವಂತ ಯೋಜನೆ ಇರಬಹುದು, ಅದರಲ್ಲೂ ಸುಮಾರು 71% ಮಹಿಳೆಯರಿಗೋಸ್ಕರ ಮನೆ ನಿರ್ಮಾಣ ಆಗುವಂತ ಒಂದು ಪ್ರಯತ್ನ ಮೋದಿಯವರ ನೇತೃತ್ವದಲ್ಲಿ ಇವತ್ತಾಗಿದೆ. ಇದು ಸ್ವಸಹಾಯ ಸಂಘಗಳ ಮೂಲಕ ಸುಮಾರು 1800 ಕೋಟಿಗಿಂತ ಹೆಚ್ಚು ಸಾಲವನ್ನ ಕೊಡಲಾಗಿದೆ. ನಮಗೆ ಗೊತ್ತಿದ್ದಾಗೆ ನಮ್ಮ ಹಿಂದಿನ ಕಾಂಗ್ರೆಸ್ ಆಡಳಿತದ ಅವಧಿಯಲ್ಲಿ 60 ವರ್ಷಗಳಲ್ಲಿ ಆಗದೇ ಇರುವಷ್ಟು, 60 ವರ್ಷಗಳಲ್ಲಿ ಕೇವಲ 10.5% ಬ್ಯಾಂಕಿನ ಖಾತೆಗಳು ಇದ್ರೆ ಇವತ್ತು ಅದು 51.5% ತನಕ ಬ್ಯಾಂಕ್ ಖಾತೆಗಳು, ಅದಕ್ಕೆ ವಿಶೇಷವಾಗಿ ಜನ್ಧನ್ ಖಾತೆ. ಹೆಣ್ಣು ಮಕ್ಕಳಿಗೆ ಹೆಚ್ಚು ಉಪಯೋಗ ಆಗಿರುವಂಥದ್ದು 0% ಖಾತೆಯನ್ನ ತೆರೆಯುವ ಮೂಲಕ ಕೊಟ್ಟಿರ್ತಕ್ಕಂಥ ಈ ದೇಶದ ಪ್ರಧಾನಿಯವರ ಒಂದು ಆರ್ಥಿಕ ಸಹಾಯ. ಅದರ ಮೂಲಕ ಅನೇಕರು ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಮಾಡುವ ಮೂಲಕ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ಹಾಗೆ ಪ್ರಧಾನಮಂತ್ರಿಯವರ ಬೇರೆ ಬೇರೆ ಯೋಜನೆಗಳ ಮೂಲಕ, ಉಜ್ವಲ ಯೋಜನೆ ನಾವು ಪ್ರಮುಖವಾಗಿ ಅದನ್ನು ಗುರುತಿಸಲೇಬೇಕು. ಹೆಣ್ಣು ಮಕ್ಕಳು ಹೊಗೆಯ ವಾತಾವರಣದಲ್ಲಿ ಅಡಿಗೆ ಮಾಡಬಾರದು ಅನ್ನುವ ಕಾರಣಕ್ಕೋಸ್ಕರ ಉಜ್ವಲ ಯೋಜನೆಯನ್ನ ಜಾರಿಗೊಳಿಸಿದ್ರು. ಇವತ್ತು ಆ ಉಜ್ವಲ ಯೋಜನೆಯ ಮೂಲಕ ಸುಮಾರು 35.57 ಲಕ್ಷ ಮಹಿಳೆಯರಿಗೆ ಅದು ಸಹಾಯ ಆಗಿದೆ. ಕಳೆದ ಕೋವಿಡ್ ಸಂದರ್ಭದಲ್ಲಿ 500 ರೂಪಾಯಿಗೆ 3 ಬಾರಿ ಅವರಿಗೆ ಸಹಾಯಧನವನ್ನ ಕೂಡ ಕೊಟ್ಟಿರುವಂತದನ್ನು ನಾವು ಕಂಡಿದ್ದೇವೆ. ಇವತ್ತು ಗರೀಬಿ ಕಲ್ಯಾಣ ಯೋಜನೆಯ ಮೂಲಕ ಏನು 10 ಕೆಜಿ ಅಕ್ಕಿ ಕೊಡ್ತಾ ಇದ್ರು, ಇವತ್ತು 5 ಕೆಜಿ ಅಕ್ಕಿಯನ್ನ ನಿರಂತರವಾಗಿ ಕೊಡ್ತಾ ಬಂದಿದ್ದಾರೆ. ಆದ್ರೆ ನಮ್ಮ ವಿರೋಧಿಗಳು ಅದನ್ನ ಅನ್ನಭಾಗ್ಯ ಅಂತ ಹೇಳಿಕೊಂಡು ಕರ್ನಾಟಕದಿಂದ ಕೊಡುವಂತದ್ದು ಬಿಂಬಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಗ್ರಾಮಾಂತರ ಆಗ್ಲಿ ಅಥವಾ ನಗರದಲ್ಲಾಗ್ಲಿ ಅದರ ಸತ್ಯಾಸತ್ಯೆಯನ್ನ ತಿಳಿಯುವ ನಿಟ್ಟಿನಲ್ಲಿ ನಮ್ಮ ಹೆಣ್ಣು ಮಕ್ಕಳು ಸಂಪೂರ್ಣವಾಗಿ ಮನೆ ಮನೆ ಭೇಟಿಯನ್ನ ಮಾಡಿ ತಿಳಿಸುವ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಮಹಿಳೆಯರ ಹೆರಿಗೆ ರಜೆ 12ರಿಂದ ಮೊದಲು 12 ವಾರ ಇತ್ತು, ಆದರೆ 26 ವಾರವರೆಗೆ ಏರಿಸಿರುವಂಥದ್ದು ಇವತ್ತು ಕೇಂದ್ರ ಸರ್ಕಾರ ಈ ರೀತಿಯ ಕಠಿಣಾತ್ಮಕ ಯೋಜನೆಗಳನ್ನು ಕೂಡ ನಮ್ಮ ಮುಂದೆ ಇಟ್ಟಿರುವಂಥದ್ದನ್ನು ನಾವು ಕಂಡಿದ್ದೇವೆ. ಆ ಹಿನ್ನೆಲೆಯನ್ನ ನಾವು ಪ್ರತಿಯೊಬ್ಬ ಮಹಿಳೆಯರಿಗೆ ತಿಳಿಸ್ಬೇಕು. ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಮಹಿಳೆಯರೇ ಅತಿ ಹೆಚ್ಚು ಇರುವಂತ ಕಾರಣಕ್ಕೋಸ್ಕರ ನಾವು ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಮಹಿಳಾ ಸಮಾವೇಶವನ್ನ ಮಾಡುವಂತ ಒಂದು ಪ್ರಯತ್ನವನ್ನ ಈಗ ಮಾಡ್ತಾ ಇದ್ದೇವೆ. ಅತ್ಯಂತ ಒಳ್ಳೆಯ ರೀತಿಯಿಂದ ಸುಮಾರು 3-4 ದಿನದಿಂದ ಮಹಿಳಾ ಮೋರ್ಚಾದ ಕಾರ್ಯಕರ್ತರು ಶಕ್ತಿ ಕೇಂದ್ರ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಮಹಿಳೆಯರ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಸರ್ಕಾರದ ಯೋಜನೆಗಳನ್ನ ಅವರಿಗೆ ತಿಳಿಸುವ ನಿಟ್ಟಿನಲ್ಲಿ ಸಭೆಯನ್ನ ಮಾಡಿ ಅವರಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ. ನಾಳೆ ದಿನ ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು, ಇನ್ನಷ್ಟು ತಾಯಂದಿರನ್ನ ಸೇರಿಸಬೇಕು. ಇವತ್ತು ದೇಶಕ್ಕೋಸ್ಕರ, ದೇಶ ಉಳಿಬೇಕು, ಒಂದು ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ
ಭಾರತೀಯ ಜನತಾ ಪಾರ್ಟಿ ಇವತ್ತು ಕೆಲಸ ಮಾಡ್ತಾ ಇದೆ, ಅದನ್ನು ನಮ್ಮ ತಾಯಂದಿರಿಗೆ ತಿಳಿಸುವ ಮೂಲಕ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತ ಮನಸ್ಥಿತಿ ಇರುವಂತ ಕಾಂಗ್ರೆಸ್ಸಿನ ಆಡಳಿತದಲ್ಲಿ ಮಹಿಳೆಯರ ಸುರಕ್ಷಿತ ಅಲ್ಲ ಅನ್ನುವಂಥದ್ದನ್ನು ನಾವು ಇವತ್ತು ಮನಗಂಡಿದ್ದೇವೆ. ಅದಕ್ಕೋಸ್ಕರ ನಾವು ಮಹಿಳೆಯರನ್ನ, ಜವಾಬ್ದಾರಿಯುತ ಮಹಿಳೆಯರನ್ನ ಸೇರಿಸಿ ಅವರಿಗೆಲ್ಲ ವಿಚಾರವನ್ನು ತಿಳಿಸಿ ಮತದಾರರ ಮಧ್ಯದಲ್ಲಿ ಅವ್ರು ಹೋಗ್ಬೇಕು, ಈ ಎಲ್ಲ ವಿಚಾರವನ್ನು ತಿಳಿಸುವ ಅನ್ನೋ ಕಾರಣಕ್ಕೋಸ್ಕರ ನಾಳ್ದು 9ನೇ ತಾರೀಕು ಮಧ್ಯಾಹ್ನ 2:30 ಗಂಟೆಗೆ ನಾವು ಮಹಿಳಾ ಸಮಾವೇಶವನ್ನ ಜೈನ ಭವನದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಸಮಾವೇಶದಲ್ಲಿ ಮಾಳವಿಕಾ ಅವಿನಾಶ್ ರಾಜ್ಯದ ಉಪಾಧ್ಯಕ್ಷರು ಪ್ರಮುಖ ಭಾಷಣಕಾರರಿಗೆ ನಮ್ಮ ಜೊತೆಯಲ್ಲಿ ಇರ್ತಾರೆ. ಹಾಗೆ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದ ಮಂಜುಳಾ ರಾವ್ರವರು, ಜಿಲ್ಲೆಯ ಮಹಿಳಾ ಕಾರ್ಯದ ಪ್ರಮುಖರಾಗಿದ್ದ ಕಸ್ತೂರಿ ಪಂಜಾ ಮಾಜಿ ಉಪಾಧ್ಯಕ್ಷರು ಕೂಡ ಜಿಲ್ಲಾ ಪಂಚಾಯತ್ನ, ಹಾಗೆ ನಮ್ಮ ಅಕ್ಕ ಮಲ್ಲಿಕಾ ಪ್ರಸಾದ್ ರವರು ನಮ್ಮ ಮಾಜಿ ಶಾಸಕರು ನಮ್ಮ ಜೊತೆಯಲ್ಲಿ ಇರ್ತಾರೆ. ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ನಿಕಟಪೂರ್ವ ಅಂತ ಹೇಳ್ಬಹುದು, ಇನ್ನು ಜಿಲ್ಲಾ ಪಂಚಾಯತ್ ಚುನಾವಣೆ ಆಗಿಲ್ಲದ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ನಮ್ಮ ಜೊತೆಯಲ್ಲಿ ಈ ಸಭೆಯಲ್ಲಿ ಮಹಿಳಾ ಸಮಾವೇಶದಲ್ಲಿ ನಮ್ಮ ಜೊತೆಯಲ್ಲಿ ಇರ್ತಾರೆ. ಆಮೇಲೆ ಮೀನಾಕ್ಷಿ ಮಂಜುನಾಥ್ರವರು, ನಮ್ಮ ಜಿಲ್ಲೆಯ ಮಹಿಳಾ ಶಾಸಕಿಯಾಗಿರ್ತಕ್ಕಂಥ ಸುಳ್ಯದ ಭಾಗೀರಥಿ ಮುರಳ್ಳಿಯರವರು ಇದ್ದುಕೊಂಡು ನಾವು ಈ ಮಹಿಳಾ ಸಮಾವೇಶವನ್ನ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಮೂಲಕ ಮಹಿಳಾ ಸಮಾವೇಶ ಅತ್ಯಂತ ಚೆನ್ನಾಗಾಗಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಸಹಕಾರಕ್ಕೋಸ್ಕರ ಇವತ್ತು ನಿಮ್ಮ ಮುಂದೆ ಬಂದಿದೆ. ಒಬ್ಬ ಸಂದೇಶಕಾಳಿ, ಒಬ್ಬ ಸಂತ್ರಸ್ತೆಯನ್ನು ಕೂಡ ಇವತ್ತು ಲೋಕಸಭೆಗೆ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ದಾರೆ. ಖಂಡಿತ ಈ ಬಾರಿ ಅವ್ರು ಗೆಲ್ತಾರೆ ಅನ್ನುವಂತ ವಿಶ್ವಾಸ ಕೂಡ ಇದೆ. ಇವತ್ತು ಇನ್ನೊಂದು ಮಾತನ್ನು ನಾನು ಬಹುಶಃ ಹೇಳಬೇಕು ಇಲ್ಲಿ. ಅಂಗನವಾಡಿಯಲ್ಲಿ ಇವತ್ತು ಅಂಗನವಾಡಿಯ ಸ್ಥಿತಿ ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಇವತ್ತಿನ ದಿನಗಳಲ್ಲಿ ಹೇಗಿದೆ ಅಂತ ಹೇಳಿದ್ರೆ, ಮಕ್ಕಳಿಗೆ ಬೇಯಿಸಿ ಹಾಕ್ಲಿಕ್ಕೆ ಕೂಡ ಅನುದಾನ ಇಲ್ಲದಿರುವಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅನೇಕ ಮಹಿಳೆಯರು ಇವತ್ತು ಹಾಲು ಸೊಸೈಟಿಗೆ ಹಾಕಿ ಆ ಹಾಲಿನ ಹಣದಲ್ಲಿ ತಮ್ಮ ಜೀವನ ಸಾಗಿಸ್ತಾ ಇದ್ದಾರೆ. ಅಂತವರಿಗೆ ಬರಬೇಕಾಗಿರಂತ ಏನು ಕರ್ನಾಟಕದ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ಇರುವ ಸಮಯದಲ್ಲಿ ಕೊಡಬೇಕಾಗಿರ್ತಕ್ಕಂಥ ಸಹಾಯಧನ ಇವತ್ತು 6 ತಿಂಗಳಿಂದ ಇವತ್ತು ಬರ್ತಾ ಇಲ್ಲ ಅನ್ನೋದನ್ನು ನೆನಪಿಸಬೇಕಾಗಿದೆ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೂಡ ಸಂಬಳ ಕೊಡದೇ ಇರುವಂತ ಸ್ಥಿತಿಯಲ್ಲಿ, ಸರ್ಕಾರಿ ನೌಕರರಿಗೆ ಮುಂದಿನ ದಿನಗಳಲ್ಲಿ ಬಹುಶಃ ವಿದ್ಯುತ್ ನಿಗಮದಲ್ಲಿ ಕೂಡ ಸಾಲದಲ್ಲಿ ಅದು ಯಾವ ಸ್ಥಿತಿಯನ್ನ ತಲುಪುವುದನ್ನ ಗೊತ್ತಿಲ್ಲ. ಆ ರೀತಿಯ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಇವತ್ತು ಕರ್ನಾಟಕ ಸರ್ಕಾರದ ಗ್ಯಾರಂಟಿಯ ಕಾರಣಕ್ಕೋಸ್ಕರ. ಅದಕ್ಕೆ ನಾವು ಜನಗಳ ಮಧ್ಯದಲ್ಲಿ ಹೇಳ್ತಾ ಇದ್ದೇವೆ, ಈ ದೇಶ ಉಳಿಬೇಕು, ಜಗತ್ತಿನಲ್ಲಿ ಆರ್ಥಿಕವಾಗಿ ಸಬಲ ರಾಷ್ಟ್ರ ಆಗ್ಬೇಕಂತಾದ್ರೆ ಮೋದಿಯ ಸರ್ಕಾರ ಪುನೊಮ್ಮೆ ಬರಬೇಕು. ಖಂಡಿತ ನಾವು ಈ ಬಾರಿ 400 ದಾಟ್ತೇವೆ ಅನ್ನುವಂತ ವಿಶ್ವಾಸ ಜನ ನಮಗೆ ಚುನಾವಣೆಯ ಸಂದರ್ಭದಲ್ಲಿ ಹೋಗ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಡೆದು ಬ್ರಿಜೇಶ್ ಚೌಟ ನಮ್ಮ ಅಭ್ಯರ್ಥಿಗಳು ಕೂಡ ಮಹಿಳೆಯರ ಈ ಕಾರ್ಯಕ್ರಮದಲ್ಲಿ ಈ ವಿಚಾರದ ಹಿನ್ನೆಲೆಯಲ್ಲಿ ನಮ್ಮ ಜೊತೆ ಜೋಡ್ಕೊಳ್ಳಿಕ್ಕಿದ್ದಾರೆ. ಮೋದಿಯ ಲೋಕಸಭಾ ಕ್ಷೇತ್ರದಲ್ಲಿ ಮೋದಿಯ ಪ್ರಧಾನಮಂತ್ರಿಯ ನೇತೃತ್ವದಲ್ಲಿ ನಾವು ಇಡೀ ನಮ್ಮ ದೇಶದ ಮಹಿಳಾ ಸದಸ್ಯರು, ಮಹಿಳೆಯರು ತಮ್ಮ ಪ್ರಬಲವಾದ ಸ್ಪರ್ಧೆಯನ್ನು ನೀಡಲಿಕ್ಕಿದ್ದಾರೆ. ಇದು ಸಮಾವೇಶ ಮಾತ್ರ ಮಾಡುವುದಲ್ಲ, ನಾವು ಸಮಾವೇಶ ಅಂದರೆ ಮಹಿಳೆಯರ ಶಕ್ತಿ. ಇಂದು ಅದೆಷ್ಟೋ ಮಹಿಳೆಯರು ಇಂದು ದೇಶವನ್ನು ಒಟ್ಟು ಮಾಡಲಿಕ್ಕೆ, ದೇಶವನ್ನು ರಕ್ಷಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಬಹುಶಃ ಇದು ಸಾಮಾನ್ಯವಾದ ವಿಷಯ ಅಲ್ಲ. ಯಾವ ಮಹಿಳೆಯು ಸಹ ಮುಂಚಿನ ಕಾಲದಲ್ಲಿ ಅಡುಗೆ ಮನೆಯಲ್ಲಿ ಕೂತ್ಕೊಳ್ಳುವಂಥ ವಿಷಯವಲ್ಲ. ಪ್ರತಿಯೊಬ್ಬ ಮಹಿಳೆಯು ರಾಜಕೀಯದಲ್ಲಿ ಇಳಿತಾರೆ, ಇನ್ನೊಂದಲ್ಲಿ ಇಳಿತಾರೆ. ಒಟ್ಟು ದೇಶವನ್ನು ಒಂದು ದೀರ್ಘ ಅವಧಿಯತ್ತ ಒಂದು ಭಾರಿ ದೊಡ್ಡ ವಿಜಯೀಭವ ಭಾರತವನ್ನು ಮಾಡುವುದಕ್ಕೆ ಮಹಿಳೆಯ ಪಾತ್ರ ಬಲು ದೊಡ್ಡದು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ.
ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ. ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ. ವಿದ್ಯಾರ್ಥಿನಿಯರಿಗೆ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್ ಮತ್ತು ಪಿಸಿಎಂಇ. ವಾಣಿಜ್ಯ ವಿಭಾಗ ಎಸ್ಇಬಿಎ, ಎಸ್ಸಿಬಿಎ ಮತ್ತು ಇಸಿಬಿಎ. ಕಲಾ ವಿಭಾಗ HEPS. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ ಮತ್ತು ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ದೂರವಾಣಿ 9484599330 ಅಥವಾ 9483146330. ಇಮೇಲ್ ss016puc@gmail.com. ವೆಬ್ಸೈಟ್ www.vcpuc.vivekanandaedu.org. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.